ಕೇಂದ್ರ ಸರ್ಕಾರದ ಕೆಲವು ನೀತಿಗಳು ಅಡಿಕೆಯ ಬಗ್ಗೆ. ಪ್ರಸ್ತುತ ಭೂತಾನ್ನಿಂದ ಅಡಿಕೆ 17,000 ಮೆಟ್ರಿಕ್ ಟನ್ ಹಸಿ ಅಡಿಕೆ ಖರೀದಿ, ಅದು ಆಮದು ಆಗುವ ಬಗ್ಗೆ ಗೊಂದಲದ ವಾತಾವರಣಗಳು ನಿರ್ಮಾಣ ಆಗ್ತಾಯಿದೆ. ಬೇರೆ ಬೇರೆ ಪರಿಣಿತರು, ರಾಜಕೀಯ ವ್ಯಕ್ತಿಗಳು ಅವರವರದ್ದೇ ಆದ ಚಿಂತನೆಗಳನ್ನು ಇವತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ, ಬೇರೆ ಬೇರೆ ದೃಶ್ಯ ಮಾಧ್ಯಮಗಳ ಮುಖಾಂತರ ಅವರ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಂಪ್ಕೋ ಸಂಸ್ಥೆ ಅಡಿಕೆ ಬೆಳೆಗಾರರ ಹಿತರಕ್ಷಣೆಗಾಗಿ ದಿವಂಗತ ವಾರಣಾಸಿ ಸುಬ್ರಾಯ ಭಟ್ರ ಹಿರಿತನದಲ್ಲಿ ಸ್ಥಾಪನೆಯಾದ ಒಂದು ಸಂಸ್ಥೆ. ಅಡಿಕೆ ಬೆಳೆಗಾರರ ಎಲ್ಲ ವಿಚಾರಗಳಿಗೆ ಸಾಧ್ಯ ಆದಷ್ಟು ತನ್ನದೇ ಆದ ರೀತಿಯಲ್ಲಿ ಕೆಲಸ ನಿರ್ವಹಿಸಿಕೊಂಡು ಬರ್ತಾಯಿದೆ. ಇವತ್ತಿನ ಪ್ರಜಾವಾಣಿಯಲ್ಲಿ ಒಂದು ಲೇಖನ ಬಂದಿದೆ, ಕ್ಯಾಂಪ್ಕೋ ಅಧ್ಯಕ್ಷ ಕಿಶೋರ್ಕುಮಾರ್kodgiಯಾಗಿ. ನಾನು ಅದನ್ನು ಸರ್ಕಾರದ ನೀತಿಯನ್ನು ಖಂಡಿಸಿದ್ದೇನೆ. ಸರ್ಕಾರದ ಈ ಒಂದು ಧೋರಣೆ ಅದು ಬಹುಶಃ ಮುಂದಿನ ದಿನಗಳಲ್ಲಿ ನಮಗೆ ಮಾರಕ ಆಗ್ಬೋದು ಅಂತ ನನ್ನ ಒಂದು ಪರ್ಸನಲ್ ಅನಿಸಿಕೆ. ಕ್ಯಾಂಪ್ಕೋ ಅಧ್ಯಕ್ಷನಾಗಿ ಇದನ್ನು ಬಿಟ್ಟಿದ್ದೇನೆ. ಇಲ್ಲಿ 17,000 ಮೆಟ್ರಿಕ್ ಟನ್ ಹಸಿ ಅಡಿಕೆಯಿಂದ ಮಾರುಕಟ್ಟೆ ಮೇಲೆ ಖಂಡಿತ ಪರಿಣಾಮ ಆಗೋದಿಲ್ಲ. ಆದರೆ ಮಿನಿಮಮ್ ಇಂಪೋರ್ಟ್ ಪ್ರೈಸ್, ಇವತ್ತಿನ ಮಿನಿಮಮ್ ಇಂಪೋರ್ಟ್ ಪ್ರೈಸ್ ಏನಿದೆ 251 ರೂಪಾಯಿ, ಅದು ಇದಕ್ಕೆ ಅಪ್ಲೈ ಆಗ್ತಾಯಿಲ್ಲ. ಇದು ದುರದೃಷ್ಟಕರ. ಇದನ್ನು ಕೇಂದ್ರ ಮಂತ್ರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕ್ಯಾಂಪ್ಕೋ ತನ್ನ ಏನು ನಿರ್ಧಾರ ಇದೆ ಅದನ್ನು ಖಂಡಿಸಿ ನಾವು ಪತ್ರವನ್ನು ಪ್ರೈಮ್ ಮಿನಿಸ್ಟ್ರಿ ಸಮೇತ ಬರೆದಿದ್ದೇವೆ. ಸಂಬಂಧಪಟ್ಟ ಕೇಂದ್ರದ ಎಲ್ಲ ಮಂತ್ರಿಗಳಿಗೂ ಅಧಿಕಾರಿಗಳಿಗೂ ನಮ್ಮ ಪತ್ರವನ್ನು ಕಳಿಸಿದ್ದೇವೆ. ಮುಂದಿನ ದಿನದಲ್ಲಿ ಇದೇನಾಗ್ತದೆ ಅಂದರೆ, ಈ 17,000 ಹಸಿ ಅಡಿಕೆ ಭೂತಾನ್ ಸರ್ಕಾರಕ್ಕೆ ಒಂದು ಸಹಾಯ ಮಾಡುವ ದೃಷ್ಟಿಯಿಂದ, ಅಲ್ಲಿನ ಜನರಿಗೆ ಸಹಾಯ ಮಾಡುವ ದೃಷ್ಟಿಯಿಂದ ಸರ್ಕಾರ ತೆಗೆದುಕೊಂಡ ನಿರ್ಧಾರ ನಾಳೆ ಇದು ನಮ್ಮ ಬೆಳೆಗಾರರಿಗೆ ಮಾರಕ ಆಗ್ತದೆ. ಹೇಗೆಂದರೆ, ಬರ್ಮಾ ಗಡಿಯಿಂದ, ಬಾಂಗ್ಲಾ ಗಡಿಯಿಂದ ಇಲ್ಲೀಗಲ್ ಆಗಿ ಅಡಿಕೆ ಬರುವ ಸಾಧ್ಯತೆಗಳು ಹೆಚ್ಚಿದೆ. ತಮಗೆಲ್ಲ ಗೊತ್ತಿರ್ಬೋದು, ಇವತ್ತು ಶಿವಮೊಗ್ಗದಿಂದ, ಚನ್ನಗಿರಿಯಿಂದ, ದಾವಣಗೆರೆಯಿಂದ ಕೆಂಪಡಿಕೆ ಯಾವ ರೀತಿ ಇಲ್ಲೀಗಲಾಗಿ ನಾರ್ತ್ ಇಂಡಿಯಾಕ್ಕೆ ಮಾರ್ಕೆಟ್ಗೆ ಹೋಗ್ತಾಯಿದೆ. GST ತೆರಿಗೆಯನ್ನು ಕಟ್ಟದೆ ಇಲ್ಲಿಂದ ಅಲ್ಲಿಗೆ ಹೋಗ್ತದೆ. ಹಾಗೆ ಎಲ್ಲರಿಗೂ ಗೊತ್ತಿದ್ದ ವಿಚಾರ, ಬೇರೆ ಬೇರೆ ದೇಶಗಳಿಂದ ಈಶಾನ್ಯ ರಾಜ್ಯಗಳ ಮುಖಾಂತರ, ಅದು ಮೇಘಾಲಯ ಇರ್ಬೋದು, ಮಿಜೋರಾಂ ಇರ್ಬೋದು, ಅಸ್ಸಾಮಿನ ಬಾರ್ಡರ್ ತ್ರಿಪುರ ಇರ್ಬೋದು, ಎಲ್ಲ ಕಡೆಯಿಂದ ಇಲ್ಲಿಗಲಾಗಿ ಅಡಿಕೆ ಬರ್ತಾ ಇರ್ತದೆ. ಇದನ್ನು ಕೆಲವು ಸಲ ಸರ್ಕಾರದ ಕಸ್ಟಮ್ನವರು ಹಿಡಿದು ಪೆನಲ್ಟಿ ಹಾಕಿದ್ದು ಇದೆ. ಆದರೆ 100ಕ್ಕೆ 100 ಇದನ್ನು ತಡೆಗಟ್ಟಲಿಕ್ಕೆ ಸರ್ಕಾರದಿಂದ ಆಗಲಿಲ್ಲ. ಇದರಿಂದಾಗಿ ಏನಾಗ್ತದೆ ಅಂದರೆ, ಲೋ ಕ್ವಾಲಿಟಿ ಅಡಿಕೆ ನಮ್ಮ ದೇಶದಲ್ಲಿ ಬಂದು ಇಲ್ಲಿನ ಅಡಿಕೆ, ಮಂಗಳೂರಿನ ಕರಾವಳಿ ಭಾಗದ ಏನು ವೈಟ್ ಅಡಿಕೆ ಇದೆ, ಚಾಲಿ ಅಡಿಕೆ, ಇದರೊಟ್ಟಿಗೆ ಮಿಕ್ಸಪ್ ಆಗಿ ಕಡಿಮೆ ದರದಲ್ಲಿ ಗುಜರಾತ್ ಮಾರ್ಕೆಟ್ ಇರ್ಬೋದು, ಅಥವಾ ಉತ್ತರ ಪ್ರದೇಶದ ಮಾರ್ಕೆಟ್ ಇರ್ಬೋದು, ನಾಗ್ಪುರ ಇರ್ಬೋದು, ಇಲ್ಲಿ ಅದು ಬಿಕ್ರಿ ಆಗ್ತಾಯಿದೆ. ಇದರಿಂದ ಸ್ವಾಭಾವಿಕವಾಗಿ ನಮ್ಮ ಅಡಿಕೆಗೆ ಧಾರಣೆ ಕುಸಿಲಿಕ್ಕೆ ಸಾಧ್ಯತೆ ಹೆಚ್ಚಿದೆ. ಇದನ್ನು ಮಾಡಿಕೊಂಡು ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೇವೆ. ಭೂತಾನ್ ಸರ್ಕಾರ ನಮ್ಮ ಆತ್ಮೀಯ ಸರ್ಕಾರ, ನಮ್ಮ ಸಂಬಂಧಪಟ್ಟ ನೆರೆಯ ರಾಷ್ಟ್ರ, ಸಣ್ಣ ರಾಷ್ಟ್ರ. ಆರ್ಥಿಕವಾಗಿ ಅವರಿಗೆ ಸಹಾಯ ಮಾಡಬೇಕಾದ್ರೆ ಬೇರೆ ರೀತಿ ಮಾಡ್ಬೋದು, ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಅದನ್ನು ನಾವು ಮಾಡ್ಬೋದು. ಆದರೆ ನೇರ ಅಡಿಕೆಯನ್ನೇ ಇಲ್ಲಿಗೆ ತರುವ ಅಗತ್ಯ ಖಂಡಿತ ಇಲ್ಲ. ಯಾಕಂದರೆ ಇವತ್ತು ನಾವು ಭಾರತ ದೇಶ, ಅದರಲ್ಲೂ ಕರ್ನಾಟಕ ವಿಶೇಷವಾಗಿ ಅಡಿಕೆಯಲ್ಲಿ ಹೆಚ್ಚು ಬೆಳೆಯುವಂಥ ರಾಜ್ಯ ನಮ್ಮದು ಕರ್ನಾಟಕ. ನಾವು ಇವತ್ತು ಸೆಲ್ಫ್ ಸಫಿಷಿಯೆಂಟ್, ಅಡಿಕೆಯಲ್ಲಿ ಸೆಲ್ಫ್ ಸಫಿಷಿಯೆಂಟ್. ನಮಗೆ ಬೇಕಾದಷ್ಟು ಅಡಿಕೆ ನಾವೇ ಬೆಳೀತಾ ಇದ್ದೇವೆ. ಮುಂದೊಂದು ದಿನ ದುರಂತ ಕಾಣಲಿಕ್ಕಿದ್ದೇವೆ. ಯಾಕಂದರೆ ತಮಿಳುನಾಡು ಮತ್ತು ಆಂಧ್ರದಲ್ಲಿ ಲಕ್ಷಾನುಗಟ್ಟಲೆ ಅಡಿಕೆ ಗಿಡ ನಟ್ಟು ತೋಟ ಮಾಡುವಂಥ ವ್ಯವಸ್ಥೆ ಇವತ್ತು ನೋಡ್ತಾ ಇದ್ದೇವೆ. ಅದರಲ್ಲೂ ಕರ್ನಾಟಕದಲ್ಲೂ ಸಹ ಬಯಲುಸೀಮೆ ಪ್ರದೇಶದಲ್ಲಿ, ಗುಡ್ಡೆಗಳಲ್ಲಿ ಕೊಳವೆ ಬಾವಿ 1,500 ಅಡಿ 2,000 ಅಡಿ ಗಾತ ಮಾಡಿ ಕೊಳವೆ ಬಾವಿ ಮಾಡಿ ಅಲ್ಲಿಂದ ನೀರು ಪೂರೈಸಿ ಅಡಿಕೆ ತೋಟ ಮಾಡ್ತಾಯಿದ್ದಾರೆ. ಇದು ಪಾರಂಪರಿಕವಾಗಿ ಅಡಿಕೆ ಬೆಳೆಯುವಂಥ ರೈತರೇನಿದ್ದಾರೆ ಇದರ ಮೇಲೆ ದುಷ್ಪರಿಣಾಮ ಖಂಡಿತ ಆಗಿ ಆಗ್ತದೆ. ಅದರಿಂದ ಸರ್ಕಾರ ಕೆಲವೊಂದು ನಿರ್ದಿಷ್ಟ ಕ್ರಮಗಳನ್ನು ಜಾರಿಗೊಳಿಸಬೇಕಂತ ನಾನು ಅಡಿಕೆ ಬೆಳೆಗಾರರ ಪರವಾಗಿ ಕೇಳ್ತಿದ್ದೇನೆ. ಕಾರಣ ಇಷ್ಟೇ, ಪರಂಪರಾಗತವಾಗಿ ಅಡಿಕೆ ಬೆಳೆಯುವ ಏನು ಜನ ಇದ್ದಾರೆ ಅವರ ಒಂದು ಹಿತಾಸಕ್ತಿ ಕಾಪಾಡೋದು ಸರ್ಕಾರದ ಕೆಲಸ ಆಗ್ತದೆ.
ಇವತ್ತು ನೀರಾವರಿ ಪ್ರದೇಶಗಳಲ್ಲಿ ಭತ್ತ ಕಬ್ಬು ಬೆಳೆಯುವಂಥ ಪ್ರದೇಶಗಳಲ್ಲಿ ಇವತ್ತು ಅಡಿಕೆ ತೋಟ ಮಾಡಿದಾಗ ಈ ವಾಣಿಜ್ಯ ಬೆಳೆ ಕ್ಯಾಂಪ್ಕೋದಂಥ ಸಂಸ್ಥೆಯವರು ನೀವು ಇಲ್ಲಿ ಅಡಿಕೆ ಮಾಡಬೇಡಿ ಅಂತ ಹೇಳುವಕ್ಕೆ ನಮಗಿಲ್ಲ. ಸರ್ಕಾರ ಬಿಗು ನಿಲುವು ತಗೊಳ್ಬೇಕು. ಇವತ್ತು ಜಪಾನ್ನಲ್ಲಿ ನೋಡಿದ್ದೇನೆ ಯಾವ ಜಾಗದಲ್ಲಿ ಯಾವ ಬೆಳೆ ಬೆಳಿಬೇಕು. ಇಸ್ರೇಲ್ ಅಂತೂ ಮಾದರಿ ಜಗತ್ತಿಗೆ. ಅಲ್ಲೆಲ್ಲ ನಿರ್ದಿಷ್ಟ ಕ್ರಮ ಇದೆ. ಯಾವ ಜಾಗದಲ್ಲಿ ಯಾವ ಕೃಷಿ ಮಾಡಬೇಕು, ಯಾವ ರೀತಿ ಮಾಡಬೇಕು, ಒಂದು ಧೋರಣೆ ಇದೆ. ಈ ಭಾರತ ದೇಶದಲ್ಲಿ ಯಾವ ಧೋರಣೆ ಇಲ್ಲ. ಇವತ್ತು ಅಡಿಕೆ ರೇಟ್ ಒಳ್ಳೆ ಬಂದರೆ ಅಡಿಕೆ ಹಾಕ್ತಾರೆ, ಮತ್ತು ಅಡಿಕೆ ರೇಟ್ ಬಿದ್ದರೆ ರಬ್ಬರ್ ಒಳ್ಳೆ ಬಂದರೆ ರಬ್ಬರ್ ಹಾಕ್ತಾರೆ. ಅದಲ್ಲದೆ ಗೇರು ಗಿಡ ಹಾಕ್ತಾರೆ. ಇವತ್ತು ಕೇರಳದಲ್ಲಿ ರಬ್ಬರು ಗೇರು ಕೃಷಿ ಸಂಪೂರ್ಣ ಕಡಿಮೆ ಆಗ್ತಾಯಿದೆ. ಕಾರಣ ಅಡಿಕೆಗೆ ಒಂದು ಅಟ್ರಾಕ್ಟಿವ್ ಪ್ರೈಸ್ ಬಂದಿದೆ. ಇವತ್ತು ಗುಡ್ಡೆಗಳಲ್ಲಿ ಅಥವಾ ಬಯಲು ಸೀಮೆಂತ ಜಾಗದಲ್ಲಿ ಆಂಧ್ರದಂಥ ಒಳ್ಳೆಯ ಫಲವತ್ತಾದ ಭೂಮಿಯಲ್ಲಿ ಅಡಿಕೆ ತೋಟ ಮಾಡಿದರೆ ಮುಂದೊಂದು ದಿನ ಈ ದೇಶದಲ್ಲಿ ನಮ್ಮ ನಿಜವಾದ ಅಡಿಕೆ ಕೃಷಿಕರು ಯಾರಿದ್ದಾರೆ ಇವರಿಗಿದು ಮಾರಕವಾಗಿ ಪರಿಣಾಮ ಬೀರ್ತದೆ. ಅದರಲ್ಲೂ ವಿಶೇಷವಾಗಿ ಭೂತಾನ್ ಇರ್ಬೋದು, ಬರ್ಮಾದಿಂದ ಇರ್ಬೋದು ಇಂಪೋರ್ಟ್ ಮಾಡುವ ಅಗತ್ಯ ಅಡಿಕೆ ಮಟ್ಟಿಗಿಲ್ಲ. ಅಡಿಕೆ ಖಂಡಿತ ಇಂಪೋರ್ಟ್ ಮಾಡಲೇಬಾರ್ದು. ಯಾಕಂದರೆ ನಮ್ಮ ಹತ್ರ ಬೇಕಾದಷ್ಟು ಅಡಿಕೆ ಬೆಳೀತಾ ಇದೆ. ಈ ದೇಶದ ಜನರಿಗೆ ಆಗುವಷ್ಟು ಅಡಿಕೆ ನಾವೇ ಬೆಳೀತೇವೆ. ಮುಂದೊಂದು ದಿನ ನಾವೇ ಇಲ್ಲಿಂದ ರಫ್ತು ಮಾಡುವಂಥ ಶಕ್ತಿ ನಮ್ಮಲ್ಲಿ ಬೆಳೀತಾ ಇದೆ. ಹೀಗಿರುವಾಗ ಈ ಧೋರಣೆಯನ್ನು ಸರ್ಕಾರ ಕೂಡಲೇ ನಿಲ್ಲಿಸಬೇಕು. ಭೂತಾನಿಂದ ಬರ್ತಕ್ಕಂಥ ಅಡಿಕೆ ಹೇಳುವಾಗ 17,000 ಟನ್ ಹಸಿ ಅಡಿಕೆ ಅಂತ ಕೊಟ್ಟಿದ್ದಾರೆ. ಅದು ಕನ್ವರ್ಷನ್ ಮಾಡಿದಾಗ ನೀವು ಹೆಚ್ಚು ಕಡಿಮೆ ನಿಮಗೆ 4,000 to 5,000 15% ಬರ್ತದೆ. ಕೆಂಪಡಿಕೆ ಕಾಯಿ ಅಡಿಕೆಯನ್ನು ಸೊಲ್ದು ಮಾಡುವಾಗ 15% ಬರುವಾಗ ನಿಮಗೆ ಹೆಚ್ಚು ಕಡಿಮೆ 4,000 to 5,000 ಮೆಟ್ರಿಕ್ ಟನ್ನಷ್ಟು ಅಡಿಕೆ ಈ ದೇಶಕ್ಕೆ ಒಳ ಬರ್ತದೆ. ಇಷ್ಟು ಮಾತ್ರ ಅಲ್ಲ, ಕಳ್ಳ ಮಾರ್ಗವಾಗಿ ಬರ್ಮಾದಿಂದ ಬರುವ ಸಾಧ್ಯತೆ ಇದೆ, ಬಾಂಗ್ಲಾದಿಂದ ಬರುವ ಸಾಧ್ಯತೆ ಇದೆ. ಇದೆಲ್ಲದಕ್ಕೂ ರಹದಾರಿ ಸರ್ಕಾರವೇ ಮಾಡಿಕೊಟ್ಟಂತಾಗ್ತದೆ. ಅದರಲ್ಲೂ ಮಿನಿಮಮ್ ಇಂಪೋರ್ಟ್ ಪ್ರೈಸ್ ಖಂಡಿತ ಇದಕ್ಕೆ ನಮ್ಮದೇ ಸರ್ಕಾರ ನಾವೇ ಮಾಡಿದ ಕಾನೂನನ್ನು ನಾವೇ ಉಲ್ಲಂಘಿಸಿಕೊಂಡು ಯಾವುದೋ ದೇಶದ ಜನರಿಗೆ ಉಪಕಾರ ಮಾಡುವಂಥ ಮನೋಭಾವ ಅದು ಒಳ್ಳೆಯದಲ್ಲ ಅಂತ ನನ್ನ ಸ್ಪಷ್ಟ ನಿಲುವು, ನನ್ನ ಅನಿಸಿಕೆ. ಅದನ್ನು ನಾನು ಎಲ್ಲ ಪತ್ರಿಕೆಗಳಲ್ಲೂ ಸಂಬಂಧಪಟ್ಟ ಎಲ್ಲ ಮಂತ್ರಿಗಳಿಗೂ ನೇರವಾಗಿ ಅಡಿಕೆ ಬೆಳೆಗಾರರ ಪರವಾಗಿ ನಾನು ನನ್ನ ಮನವಿಯನ್ನು ಸಲ್ಲಿಸಿದ್ದೇನೆ. ಬಹುಶಃ ಕೇಂದ್ರ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಿ ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ನೆರವಾಗುವಂಥ ಅನುಕೂಲಕರವಾಗುವಂಥ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಕಾನೂನನ್ನು ತೆಗೆದುಕೊಳ್ಳಬಹುದು ಅಂತ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಇದು ನನ್ನ ಸ್ಪಷ್ಟ ನಿಲುವು. We care for your best interest. Canara Bank Special Deposit Scheme, 7.5% per annum for 666 days. Canara Bank, together we can. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.